श्वेतांबरधरे देवी नानालङ्कारभूषिते जगत्स्थिते जगन्मातर्महालक्ष्मी नमोऽस्तुते। श्वेतांबरधरे देवी नानालङ्कारभूषिते जगत्स्थिते जगन्मातर्महालक्ष्मी नमोऽस्तुते। ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀ ಮಹತೋಬಾರ ಮಂಗಳಾದೇವಿ ದೇವಸ್ಥಾನದಲ್ಲಿ ವರ್ಷಂಪ್ರತಿಯಂತೆ ಈ ವರ್ಷವೂ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಸತ್ಸಂಪ್ರದಾಯ. ಇವತ್ತು ಮಹಾತಾಯಿಯನ್ನು ಕೃಷ್ಣನ ಒಂದು ಸ್ವರೂಪವನ್ನು ಚಿಂತನೆ ಮಾಡಿಕೊಂಡು ಅಲಂಕಾರ ಮಾಡುವನ್ನು ಕ್ರಮವನ್ನು ನಮ್ಮ ಹಿರಿಯರು ಮಾಡಿಕೊಟ್ಟು ಬಂದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸಹ ಆ ಅಲಂಕಾರವನ್ನು ಆ ಮಹಾತಾಯಿಗೆ ಯಥಾಶಕ್ತಿಯಾಗಿ ಮಾಡಿದ್ದೇವೆ. ಇವತ್ತಿನ ದಿವಸದಲ್ಲಿ ಶ್ರೀಕೃಷ್ಣನ ಕಾಳಿಂಗ ಮರ್ದನ, ಅದೇ ರೀತಿಯಾಗಿ ಕೊಳಲನ್ನು ಕೈಯಲ್ಲಿ ಹಿಡಿದುಕೊಂಡಂತಹ ಒಂದು ಅಲಂಕಾರವನ್ನು ನಾವು ವರ್ಷಂಪ್ರತಿ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಮಾಡಿದ್ದೇವೆ. ವಿಶೇಷವಾದಂತಹ ಸಂದರ್ಭದಲ್ಲಿ ನವರಾತ್ರಿಯಲ್ಲಿ ನವ ದುರ್ಗೆಯರ ಅಲಂಕಾರ, ಶಿವರಾತ್ರಿ ದಿವಸ ಆ ಶಿವನ ಅಲಂಕಾರ, ಅದೇ ರೀತಿಯಾಗಿ ಇವತ್ತು ಅಷ್ಟಮಿ ದಿವಸ ಯಥಾಶಕ್ತಿಯಾಗಿ ಕೃಷ್ಣನ ಅಲಂಕಾರವನ್ನು ಮಾಡಿದ್ದೇವೆ. ಎಲ್ಲರಿಗೂ ಸಹ ನೋಡ್ಬೋದು ಅದನ್ನು. ಆ ಅಲಂಕಾರದಿಂದ ಸುಪ್ರೀತಳಾದಂತಹ ತಾಯಿ ಅಂತ ಹೇಳಿದರೆ ಅಲಂಕಾರ ಪ್ರಿಯೋ ವಿಷ್ಣು ಹೇಳುವಂತಹ ಒಂದು ಮಾತುಂಟು. ಕೃಷ್ಣದೇವರಿಗೆ ಅಲಂಕಾರ ಮಾಡಿದಷ್ಟು ಉತ್ತಮವಾದಂತಹ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಹೇಳಿ. ಅದೇ ರೀತಿಯಾಗಿ ಇವತ್ತು ಆ ಕೃಷ್ಣನ ಅಲಂಕಾರವನ್ನು ಮಾಡಿದ್ದೇವೆ. ಎಲ್ಲರೂ ಸಹ ಕಣ್ತುಂಬ ನೋಡಿ ಭಕ್ತಿಯಿಂದ ದೇವರ ನಮಸ್ಕಾರ ಮಾಡಿದಲ್ಲಿಗೆ ದೇವರು ಸಮಸ್ತ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಎನ್ನುವಂತಹ ಮಾತು. ಈ ಆಚರಣೆಯಿಂದ ಸಮಸ್ತ ವಿಧವಾದಂತಹ ನಮ್ಮ ವಿಶ್ವಕ್ಕೆ ಬಂದಂತಹ ಯಾವುದೇ ಒಂದು ರೋಗ ರುಜಿನಗಳು ಇದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿ ಶ್ರೀಕೃಷ್ಣ ದೇವರು, ಅದೇ ರೀತಿಯಾಗಿ ನಮ್ಮ ಆರಾಧ್ಯ ದೇವತೆ ಆ ದುರ್ಗಾಪರಮೇಶ್ವರಿ, ಆ ಮಂಗಳಾದೇವಿ ಎಲ್ಲವನ್ನು ಪರಿಹಾರ ಮಾಡಲಿ. ಎಲ್ಲರಿಗೂ ಲೋಕಕ್ಕೆ ಅಭಯವನ್ನು, ಅದೇ ರೀತಿಯಾಗಿ ಲೋಕಕ್ಕೆ ಸುಭಿಕ್ಷೆಯನ್ನು ಅನುಗ್ರಹ ಮಾಡಿ ಕಾಲಕಾಲಕ್ಕೆ ಬೇಕಾದಂತಹ ಯಾವುದೆಲ್ಲ ಆ ಮಳೆ ಅಥವಾ ಬೆಳೆಗಳನ್ನು ಬೆಳೆಸುವುದರಲ್ಲಿ ದೇವರ ಅನುಗ್ರಹ ಮಾಡಿ, ಇದೇ ರೀತಿಯಾಗಿ ದೇವಸ್ಥಾನದ ಅಭಿವೃದ್ಧಿ, ಭಕ್ತಾದಿಗಳ ದೇವರ ದರ್ಶನದಿಂದ ಬರುವಂತಹ ಎಲ್ಲ ಆ ಸೌಭಾಗ್ಯವನ್ನು ಮಹಾತಾಯಿ ಅನುಗ್ರಹ ಮಾಡಿ ನಡೆಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಭಕ್ತಿ ಸಂಜೀವಿನಿ ಎನ್ನುವಂತಹ TV ಚಾನೆಲ್ನವರು ಅವರು ಹೇಳಿದ ರೀತಿಯಲ್ಲಿ ಮಾಡುವಂತಹ ಪ್ರಾರ್ಥನೆ, ಆ ಮಹಾತಾಯಿ ಎಲ್ಲರಿಗೂ ಸಹ ಅನುಗ್ರಹ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಕೃಷ್ಣಾಷ್ಟಮಿಯ ಶುಭಾಶಯಗಳೊಂದಿಗೆ ಶ್ರೀ ಮಂಗಳಾದೇವಿ ದೇವಸ್ಥಾನದ ಎಲ್ಲ ಅರ್ಚಕ ವೃಂದದವರು, ಆಡಳಿತ ಮಂಡಳಿ ಶುಭಾಶಯವನ್ನು ಕೋರುತ್ತಾರೆ.